ಲವ್ ಫಾರ್ ಪೌಸ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರಿದರ ವತಿಯಿಂದ ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳ ಉಚಿತ ದತ್ತು ಕೊಡುವ ಶಿಬಿರ ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ನಡೆಯಿತು. ಲವ್ ಫಾರ್ ಪೌಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಕಳೆದ ಹಲವಾರು ವರ್ಷಗಳಿಂದ ರಸ್ತೆಯಲ್ಲಿ ಬಿಟ್ಟು ಹೋಗಿರುವ ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳ ಪಾಲನೆ ಪೋಷಣೆ ಮಾಡುತ್ತಾ ಬಂದಿದ್ದಾರೆ. ನಮ್ಮಂತೆ ನಾಯಿ ಬೆಕ್ಕುಗಳಿಗೆ ಬದುಕುವ ಹಕ್ಕಿದೆ, ಅವುಗಳ ರಕ್ಷಣೆ ನಮ್ಮ ಹೊಣೆ ಎನ್ನುವ ನಿಟ್ಟಿನಲ್ಲಿ ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇಂದು ಮುಂಜಾನೆಯಿಂದಲೇ ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿರುವ ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳ ಉಚಿತ ದತ್ತು ಕೊಡುವ ಶಿಬಿರ ಆಯೋಜಿಸಿದ್ದು ಜನತೆಯಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದೆ. ಸುಮಾರು 40ಕ್ಕೂ ಹೆಚ್ಚು ಬೆಕ್ಕು ಮತ್ತು ನಾಯಿ ಮರಿಗಳು ದತ್ತು ಸ್ವೀಕಾರವಾಗಿರುವುದು ಸಂತೋಷದ ವಿಚಾರ. ಇದೇ ವೇಳೆ ಲವ್ ಫಾರ್ ಪೌಸ್ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥರಾದ ಉಷಾ ಸುವರ್ಣ ಅವರು ಮಾತನಾಡಿ, ನಾವು ಕಳೆದ ಹಲವಾರು ವರ್ಷಗಳಿಂದ ಇಂತಹ ಕ್ಯಾಂಪ್ಗಳನ್ನು ಮಾಡುತ್ತಾ ಬಂದಿದ್ದೇವೆ. ಕೋವಿಡ್ನಿಂದಾಗಿ ಸುಮಾರು 7 ತಿಂಗಳ ಬಳಿಕ ಕ್ಯಾಂಪ್ ನಡೆಸುತ್ತಿದ್ದೇವೆ. ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿದೆ. ಬೆಕ್ಕು ಮತ್ತು ನಾಯಿ ಮರಿಗಳನ್ನು ಬೀದಿಗೆ ಬಿಡಬೇಡಿ, ಅವುಗಳನ್ನು ರಕ್ಷಣೆ ಮಾಡಬೇಕು ಎಂದು ಹೇಳಿದರು. ಅನಾಥವಾಗಿ ಬಿದ್ದಿರುವ ಈ ಪುಟ್ಟ ಮರಿಗಳು, ನಾಯಿ ಮರಿ ಇರ್ಬೋದು ಅಥವಾ ಬೆಕ್ಕಿನ ಮರಿ ಇರ್ಬೋದು, ಇವುಗಳನ್ನು ರಸ್ತೆಯಿಂದ ತಂದು ಅವುಗಳನ್ನು ರಕ್ಷಿಸಿ ಅವುಗಳನ್ನು ಮನೆಗೆ ತಂದು ಆರೈಕೆ ಮಾಡಿ ಬೇಕಿದ್ದ ಒಂದು ವ್ಯಾಕ್ಸಿನೇಷನ್ ನಾವು ಕೊಡಿಸಿ ನಮ್ಮ ಈ ಒಂದು ಟೀಮ್ ಅವುಗಳನ್ನು ಅಡಾಪ್ಷನ್ ಕ್ಯಾಂಪ್ ಮೂಲಕ ದತ್ತು ಶಿಬಿರ ಅಂತ ನಾವು ಮಾಡ್ತಾ ಇದ್ದೆವು. ಇಷ್ಟ ತನಕ ಸುಮಾರು 7 ತಿಂಗಳ ನಂತರ ನಾವು ಈ ಒಂದು ಕ್ಯಾಂಪನ್ನು ಮಾಡಿದ್ದೇವೆ. ಇವತ್ತು ಕೊರೋನಾ ಇದ್ದ ಒಂದು ಕಾರಣದಿಂದ 7-8 ತಿಂಗಳಿಂದ ನಾವು ಈ ಒಂದು ಕ್ಯಾಂಪ್ ಮಾಡಲಿಕ್ಕೆ ಆಗಲಿಲ್ಲ. ಆದ ಕಾರಣ ತುಂಬ ಖುಷಿ ಅನಿಸ್ತಿದೆ. ಇವತ್ತು ಜನರದ್ದು ಒಳ್ಳೆ ರೆಸ್ಪಾನ್ಸ್ ಇತ್ತು. ತುಂಬ ಸುಮಾರು 38ಕ್ಕಿಂತ ಹೆಚ್ಚು ನಾಯಿ ಮರಿ ಹಾಗೂ ಬೆಕ್ಕಿನ ಮರಿಗಳು ಸಮೇತ ಇವತ್ತು ಅಡಾಪ್ಟ್ ಆಗಿದೆ. ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಆದಷ್ಟು ನಮಗೆ ಹೆಮ್ಮೆಯ ವಿಷಯ ಏನಂದರೆ ಇವತ್ತಿನ ದಿನಗಳಲ್ಲಿ ಸುಮಾರು ಹೆಣ್ಣು ನಾಯಿ ಮರಿಗಳನ್ನೇ ಎಲ್ಲರೂ ಕೇಳಿಕೊಂಡು ದತ್ತು ತಗೊಂಡು ಹೋಗಿದ್ದಾರೆ. ತುಂಬ ಸಂತೋಷದ ವಿಷಯ. ಒಟ್ಟಿನಲ್ಲಿ ಲವ್ ಫಾರ್ ಪೌಸ್ ಚಾರಿಟೇಬಲ್ ಟ್ರಸ್ಟ್ನ ಈ ಕಾರ್ಯಕ್ಕೆ ಉತ್ತಮ ಪ್ರಶಂಸೆ ವ್ಯಕ್ತವಾಗಿದ್ದು, ಇನ್ನು ಇಂತಹ ಉತ್ತಮ ಕಾರ್ಯಕ್ರಮಗಳು ನಡೆಯುವಂತಾಗಲಿ, ಜನರು ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನು ಬೀದಿಗೆ ಬಿಡುವುದು ನಿಲ್ಲುವಂತಾಗಲಿ. ಈ ಸಂದರ್ಭ ಲವ್ ಫಾರ್ ಪೌಸ್ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.